ಬಿಜೆಪಿ ಮುಖಂಡರಾದ ಸಿಟಿ ರವಿ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಮಾಜಿ ಸಚಿವ ಬಿ ರಮನಾಥ ರೈ ಕಿಡಿಕಾರಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಇವರು, ಸಿಟಿ ರವಿ ಕುಲಗೋತ್ರ ಗೊತ್ತಿಲ್ಲದ ಮನುಷ್ಯ, ಅವನ ಮಾತಿಗೆ ಅಷ್ಟು ಮಹತ್ವ ಇಲ್ಲ. ಇವರೆಲ್ಲ ಪ್ರಚೋದನೆ ಮಾಡಿ ರಾಜಕಾರಣ ಮಾಡುವವರು, ಜನಸೇವೆ ಮಾಡಿ ಸ್ಥಾನಮಾನಕ್ಕೆ ಬಂದವರಲ್ಲ ಎಂದು ಕಿಡಿಕಾರಿದ್ದಾರೆ. ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಬ್ಬರು ಮುಖಂಡರಿದ್ದಾರೆ. ಕಾಂಗ್ರೆಸ್ ಮುಳುಗುವ ಹಡಗು ಅಂತ ಹೇಳಿಕೆಯನ್ನ ನೀಡ್ತಾರೆ. ಅವರ ಅಜ್ಜ ಪಿಜ್ಜ ಕೂಡ ಆವತ್ತು ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ ಎಂಬ ಹಡಗಿನಲ್ಲಿ ಬಂದಿರಬಹುದು. ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಚಿಂತೆ ಬೇಡ, ನಮ್ಮ ಮನೆ ಹೇಗಿರಬೇಕು ಎಂಬುದರ ಬಗ್ಗೆ ನಮಗೆ ಗೊತ್ತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ರಮನಾಥ ರೈ ಕಿಡಿಕಾರಿದ್ದಾರೆ. ಕುಲಗೋತ್ರ ಗೊತ್ತಿಲ್ಲದಂತ ಮನುಷ್ಯ, ಅವನ ಮಾತಿಗೆ ಅಷ್ಟು ಮಹತ್ವ ಇಲ್ಲ ಅಂತ ನಾನು ಹೇಳ್ತೇನೆ. ಯಾವುದೋ ಪ್ರಚೋದನೆ ಮಾಡಿ ರಾಜಕಾರಣವನ್ನ ಉಪಯೋಗಿಸಿಕೊಂಡು ಇವತ್ತು ಸ್ಥಾನಮಾನಕ್ಕೆ ಬಂದಿರಬಹುದು. ಜನಸೇವೆ ಮಾಡಿ ಸ್ಥಾನಮಾನಕ್ಕೆ ಬಂದವರಲ್ಲ. ಕುಲಗೋತ್ರ ಗೊತ್ತಿಲ್ಲದವರು ಸಿಟಿ ರವಿ. ಅವರ ಕುಲಗೋತ್ರ ಯಾರು ಸರಿಯಾಗಿ ಗೊತ್ತಿಲ್ಲ. ನಾನು ಇದನ್ನ ಹೇಳಬೇಕಾಗಿದೆ. ಇವತ್ತು ಇನ್ನೊಬ್ಬರು ಮುಖಂಡರು ಹೇಳ್ತಾರೆ ನಮ್ಮ ಜಿಲ್ಲೆಯವರು, ಕಾಂಗ್ರೆಸ್ ಮುಳುಗು ಹಡಗು. ಕಾಂಗ್ರೆಸ್ನ ಇತಿಹಾಸ, ಇವರ ಅಜ್ಜ ಪಿಚ್ಚನ್ನು ಕೂಡ ಕಾಂಗ್ರೆಸ್ ಇರ್ದಿರಬಹುದು ನನ್ನ ಲೆಕ್ಕದಲ್ಲಿ. ಇವರ ಅಜ್ಜ ಪಿಚ್ಚನ್ನು ಕೂಡ ಕಾಂಗ್ರೆಸ್ ಹಡಗಿನಲ್ಲಿ ಕೂತು ಬಂದಿರಬಹುದು ಇಲ್ಲಿವರೆಗೆ. ಈಗ ಅವರಿಗೆ ಅದೊಂದು ಮುಳುಗು ಹಡಗಾಗಿದೆ. ನಮ್ಮ ಪಕ್ಷದ ಬಗ್ಗೆ ಅವರ ಚಿಂತನೆ ಬೇಡ. ನಮ್ಮ ಹಡಗಿನಲ್ಲಿ ನೀರು ತುಂಬಿದೆ, ನಮ್ಮ ಮನೆಯನ್ನ ಹೇಗೆ ಇಡಬೇಕು ಅಂತ ಹೇಳುವಂತದ್ದು ಅದು ನಮಗೆ ಬಿಡಿ. ನಮ್ಮ ಮನೆಯ ಬಗ್ಗೆ ಅವರು ಮಾತಾಡೋದಿಲ್ಲ.